ನಾನು ಮತ್ತು ಶ್ರೀಮತಿಯವರು ಮತದಾನದ ಹಕ್ಕನ್ನು ಚಲಾಯಿಸಿ ಬಂದಿದ್ದಾರೆ. ಅತ್ಯಂತ ಉತ್ತಮ ವ್ಯವಸ್ಥೆಯನ್ನು ಈ ಬಾರಿ ಚುನಾವಣೆಯ ಕಮಿಷನ್ ಮಾಡಿದ್ದಾರೆ. ಎಲ್ಲರಿಗೂ ಅನುಕೂಲ ಇದೆ, ಎಲ್ಲಿ ಒತ್ತಡ ಇಲ್ಲ. ಆದರೂ ಜನ ಬಹಳ ಉತ್ಸಾಹದಿಂದ ಬರುವಂಥದ್ದು ಕಂಡು ಬರ್ತಾ ಇದೆ. ಇವತ್ತು ಬೆಳಗ್ಗಿಂದಲೇ ಇಲ್ಲಿ ಧರ್ಮಸ್ಥಳದ ಪ್ರಾಥಮಿಕ ಶಾಲೆಯಲ್ಲಿ ಇರುವಂಥ ಈ ಬೂತ್ನಲ್ಲಿ ಜನ ಓಡೋಡಿ ಬರ್ತಾ ಇದ್ದಾರೆ ಮತ್ತು ಹಿಂದಿನಂತೆ ಖಾಲಿ ಇರೋದಿಲ್ಲ. ಉತ್ಸಾಹದಿಂದ ಬಂದು ಮತ ಚಲಾಯಿಸಲಿಕ್ಕೆ ಬರ್ತಾ ಇದೆ. ಬಹಳ ಒಳ್ಳೆಯ ಲಕ್ಷಣ. ಇಡೀ ರಾಜ್ಯದಲ್ಲಿ ಉತ್ತಮವಾಗಿ ಇವತ್ತು ಮತದಾನ ಆಗಲಿ ಅಂತ ನಾನು ಹಾರೈಸ್ತೇನೆ. ಮತದಾನ ಮಾಡದೇ ಇದ್ದವರು ಕೂಡ ಇದ್ರ ಮೇಲೆ ಮಧ್ಯಾಹ್ನ ಮೇಲೆ ಸಂಜೆವರೆಗೆ ಬಂದು ಮಾಡಬಹುದು. ಯಾವುದೇ ಆತಂಕ ಇಲ್ಲ, ಯಾವುದೇ ಒತ್ತಡ ಇಲ್ಲ, ಯಾವುದೇ ಎಲ್ಲಿ ಹೋದರೂ ಕೂಡ ಸಮಾನತೆ ಇದೆ ಮತ್ತು ಸಹಜವಾದಂಥ ವಾತಾವರಣ. ಖಂಡಿತವಾಗಿ ಮತದಾನ ಮಾಡಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತೇನೆ. ಸೈಡ್ ದೊಡ್ಡವ್ರನ್ನೆಲ್ಲ ಇಲ್ಲಿಯವರು ಬಳ್ಳಾರಿ ಹೋಗಿರ್ಬೋದು. ಚಿಕ್ಕವರಿಗೆಲ್ಲ 18 ವರ್ಷದವರಿಗೆ